ಭಾರತದ ವಿರುದ್ಧ ಪ್ರತೀಕಾರ ತೀರಿಸುವ ದುಸ್ಸಾಹಸ ಬೇಡ. ಪಾಕಿಸ್ತಾನಕ್ಕೆ ಅಮೆರಿಕ ಸಂಸದನ ಖಡಕ್ ಎಚ್ಚರಿಕೆ. ಭಾರತ ಉಗ್ರರನ್ನಷ್ಟೇ ಸದೆ ಬಡಿದಿದೆ ಎಂದ ರೋಖನ್ನಾ. ಪಾಕಿಸ್ತಾನಿಯರೇ ಭಾರತದ ದಾಳಿಗೆ ಪ್ರತಿಕ್ರಿಯೆ ನೀಡುವ ದುಸ್ಸಾಹಸ ಬೇಡ. ಈಗ ನೀವು ಮಾಡಬೇಕಾದ ತುರ್ತು ಕಾರ್ಯವೆಂದರೆ ಉದ್ವಿಗ್ನತೆಯನ್ನ ತಣ್ಣಗಾಗಿಸುವುದು. ಭಾರತ ತನ್ನ ಅಮಾಯಕ ಜನರ ಹತ್ಯೆ ನಡೆಸಿದ ಭಯೋತ್ಪಾದಕರ ಜಾಲಗಳನ್ನು ನಿರ್ಮೂಲನೆ ಮಾಡಲು ಕಾರ್ಯಾಚರಣೆ ಮಾಡಿದೆ. ಇದಕ್ಕೆ ಇಸ್ಲಾಮಾಬಾದ್ ಪ್ರತೀಕಾರ ತೀರಿಸಲು ಮುಂದಾಗಬಾರದು ಎಂದು ಅಮೆರಿಕದ ಕಾಂಗ್ರೆಸ್ ಸಂಸದ ರೋಖನ್ನಾ ಹೇಳಿದ್ದಾರೆ. ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಅವರನ್ನ ಸರ್ವಾಧಿಕಾರಿ ಎಂದು ಕರೆದಿರುವ ಅವರು, ಪಾಕಿಸ್ತಾನದಲ್ಲಿ ಪ್ರಾಮಾಣಿಕ ಧ್ವನಿಗಳು ಉಳಿದಿಲ್ಲ. ಕಾನೂನುಬದ್ಧವಾಗಿ ಪಾಕಿಸ್ತಾನದಲ್ಲಿ ಚುನಾವಣೆಗಳು ನಡೆಯುತ್ತಿಲ್ಲ. ಈ ನಿಟ್ಟಿನಲ್ಲಿ ಆ ದೇಶ ಚಿಂತನೆ ಮಾಡಬೇಕೇ ಹೊರತು ಪ್ರತೀಕಾರ ತೀರಿಸುವ ಚಿಂತನೆಯಲ್ಲ. ಅಮೆರಿಕದ ಋಣ ಪಾಕಿಸ್ತಾನದ ಮೇಲೆ ಇದೆ. ಅವರಿಗೆ IMF ಸಾಲ ನೀಡುವಂತೆ ಮಾಡಿದ್ದು ನಾವು. ಆ ಹಣದ ಮೇಲೆಯೇ ಪಾಕಿಸ್ತಾನ ಅವಲಂಬಿಸಿದೆ ಎಂದಿದ್ದಾರೆ.